ಇದು ಅಡ್ಡಿಯಲ್ ಅಂತೇಳಿ. ಇದು ನಾವು ಯಾವುದೇ ಕೆಲಸ ಮಾಡೋದಾದರೆ ಫಸ್ಟಿಗೆ ಇದು ಬೇಕೇ. ಯಾಕೆಂದರೆ ಚಿನ್ನ ಕರಗಿಸಿ ಫಸ್ಟಿಗೆ ಕಟ್ಟಿ ಹೊಡೆಯುವುದೇ ಇದರಲ್ಲಿ. ಇದು ನಮಗೆ ಮೇನ್, ಇದಕ್ಕೆ ಮೇನ್ ಪೂಜೆ. ನಮಸ್ಕಾರ ವೀಕ್ಷಕರೇ, ಸಂತೋಷ್ ವ್ಲಾಗ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತು ರಾತ್ರಿ ನಮ್ಮದು ಅಂಗಡಿ ಪೂಜೆ ಉಂಟು, ಹಾಗೆ ಲಕ್ಷ್ಮೀ ಪೂಜೆ, ಹಾಗೆ ಎಲ್ಲ ಈಗ ಕ್ಲೀನಿಂಗ್ ಎಲ್ಲ ಮಾಡಲಿಕ್ಕೆ ಉಂಟು. ಹಾಗೆ ಈಗ ರೆಡಿ ಆದದ್ದು ಇವತ್ತು. ಯಾಕಂದರೆ ಅಮಾವಾಸ್ಯೆ ಇವತ್ತು 6 ಗಂಟೆಯ ನಂತರ ಅಂತೆ. ಹಾಗೆ ಅಮಾವಾಸ್ಯೆಗೆ ನಾವು ಪೂಜೆ ಮಾಡೋದು, ಹಾಗೆ 6 ಗಂಟೆಯ ನಂತರ ಪೂಜೆ ಮಾಡೋದು ಅಂತೇಳಿ. ಹಾಗೆ ಈಗ ಬೆಳಿಗ್ಗೆಯಿಂದಲೆಲ್ಲ ಕ್ಲೀನ್ ಮಾಡಿ ಈಗ ಇಟ್ಟು ಸೆಟ್ ಆಗಬೇಕು. ಹಾಗೆ ಈಗ ರೆಡಿ ಮಾಡೋದು. ಈ 2 ಬೆಕ್ಕುಗಳು ಇಲ್ಲೇ ಮಲಗಿ ದೊಡ್ಡ ಮಿಸ್ಟೇಕ್ ಆಯ್ತು. ಹೇಳಿಸಿಲ್ಲ ಲಕ್ಕಿ, ಚಿನ್ನ ಬಿಲ್ಲ ಲಕ್ಕಿ 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 ಲಕ್ಕಿ. ಇನ್ನೆಲ್ಲ ಕ್ಲೀನ್ ಆಗಬೇಕಷ್ಟೇ. ಸಾಧಾರಣ ಈಗೆಲ್ಲ ಕಸವನ್ನೆಲ್ಲ ಒತ್ತಿಸಿ ಎಲ್ಲ ಆಯಿತು. ಇನ್ನು ಸ್ವಲ್ಪ ಸಾಮಾನನ್ನೆಲ್ಲ ಇಲ್ಲಿ ಇಟ್ಟಿದ್ದೇವೆ. ಇನ್ನು ಸಹ ಭಯಂಕರ ಕ್ಲೀನಿಂಗ್ ಉಂಟು. ಆದರೆ ಡೈಲಿ ನನ್ನ ಮಗನದೊಂದು ಆಟ. ಇದನ್ನು ಎಲ್ಲ ನಾವೀಗ ಕ್ಲೀನ್ ಮಾಡಿ ಪಾಲಿಶ್ ಮಾಡಿರಬೇಕು. ಯಾಕೆಂದರೆ ಮತ್ತು ಪೂಜೆ ಆಗುವಾಗ ಇದನ್ನೆಲ್ಲ ಇಡಬೇಕು. ನೋಡಿ, ಇದು ಉಂಗುರದ್ದು. ನಾವು ಯಾವುದೇ ಉಂಗುರ ಮಾಡೋದಾದರೆ ಸೈಜೆಲ್ಲ ಮಾಡೋದು ಇದರಲ್ಲಿ. ಇದನ್ನು ಈಗ ಪಾಲಿಶ್ ಮಾಡೋದು.
ನೋಡಿ, ಇದು ಬಳೆ ಎಲ್ಲ ಮಾಡೋದಾದ್ರೆ ಇದರಲ್ಲಿ ಮಾಡೋದು. ಇದು ವಸ್ತು ಮೊನ್ನೆ ತಗೊಂಡದಷ್ಟೇ, ಒಂದು 6-7 ತಿಂಗಳಾಯಿತು. ಅದರಲ್ಲಿ ಜಾಸ್ತಿ ಎಲ್ಲ ಬಳೆ ಮಾಡೋದಂತಂದರೆ ಸ್ವಲ್ಪ ಪಾಲಿಶ್ ಬೇಕು ಮತ್ತು ಸ್ವಲ್ಪ ಒಳ್ಳೇದು ಬೇಕು. ಹಾಗೆ ಹೊಸತ್ತೆ ತಗೊಂಡ್ರೆ ರಗಳೆ ಇಲ್ಲ ಅಂತೇಳಿ ಸ್ಟೀಲ್ ಇತ್ತು. ಇದು ಅಡ್ಡಿಯಲ್ ಅಂತೇಳಿ, ಇದು ನಾವು ಯಾವುದೇ ಕೆಲಸ ಮಾಡೋದಾದರೆ ಫಸ್ಟಿಗೆ ಇದು ಬೇಕೇ. ಯಾಕಂದರೆ ಚಿನ್ನ ಕರಗಿಸಿ ಫಸ್ಟಿಗೆ ಕಟ್ಟಿ ಹೊಡೆಯುವುದೇ ಇದರಲ್ಲಿ. ಇದು ನಮಗೆ ಮೇನ್, ಇದಕ್ಕೆ ಮೇನ್ ಪೂಜೆ. ಹಾಗೆ ಇದನ್ನು ಪ್ರತಿನಿತ್ಯ ನಾವು ತಿಕ್ಕಬೇಕು. ಯಾಕಂತ ಹೇಳಿದರೆ ಇಲ್ಲದ್ರೆ ಇದು ಮಣ್ಣೆ ಯಾವಾಗಲೂ ಮಣ್ಣಲ್ಲಿ ಬಿಡಬಾರ್ದು. ಇನ್ನು ಯಾವ ಸಾಮಾನು ಯಾವ ಕಡೆಯಲ್ಲಿ ತಲ್ಲೆಲ್ಲ ಸೆಟ್ ಮಾಡಿದ್ದು. ಸಿಲಿಂಡರ್